ಹೆಂಡತಿಯ ಶೀಲ ಶಂಕಿಸಿದ ಪತಿಯೋರ್ವ ಆಕೆಯನ್ನ 12 ವರ್ಷಗಳ ಕಾಲ ಗೃಹಬಂಧನದಲ್ಲಿ ಇರಿಸಿದ ಅಮಾನವೀಯ ಘಟನೆ ಹೆಚ್ಡಿಕೋಟೆ ತಾಲೂಕಿನ ಮಟಕೆರೆ ಎಂಬಲ್ಲಿ ನಡೆದಿದೆ. ಸುಮಾ ಎಂಬುವವರು 12 ವರ್ಷಗಳ ಹಿಂದೆ ಸಣ್ಣಾಳಯ್ಯ ಎಂಬಾತನನ್ನ ಮದುವೆ ಆಗಿದ್ರು. ಸಣ್ಣಾಳಯ್ಯ ವಿಪರೀತ ಅನುಮಾನದ ಸ್ವಭಾವದನಾಗಿದ್ದು ಪತ್ನಿಯ ಜೊತೆ ಯಾರು ಮಾತನಾಡಬಾರದು, ಯಾರು ಹತ್ತಿರ ಹೋಗಬಾರದು ಎಂದು ಸದಾ ಎಚ್ಚರಿಕೆ ಕೊಡ್ತಾ ಇದ್ದ. ಹೀಗಾಗಿ ತನ್ನ ಮನೆಯ ಬಾಗಿಲಿಗೆ 3 ಬೀಗ ಹಾಕಿ ಕಿಟಕಿಗಳನ್ನು ಕೂಡ ಮುಚ್ಚಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದ. ಮದುವೆ ಆದಾಗಿನಿಂದ ಇಂದಿನವರೆಗೂ ಸಣ್ಣಾಳಯ್ಯ ಇದೇ ಚಾಲಿಯನ್ನ ಮುಂದುವರಿಸುತ್ತಾ ಇದ್ದ. ಮದುವೆಯಾಗಿ 2 ಮಕ್ಕಳಾದರೂ ಕೂಡ ಆತ ಬದಲಾಗಿರಲಿಲ್ಲ. ಪತ್ನಿಯ ಜೊತೆ ಮಕ್ಕಳನ್ನ ಮನೆಯ ಒಳಗಡೆ ಕೂಡಿ ಹಾಕಿ ಸಣ್ಣಾಳಯ್ಯ ಹೊರ ಹೋಗ್ತಾ ಇದ್ದ. ಅಲ್ಲದೆ ಈತನ ಮನೆಯ ಒಳಗಡೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹೀಗಾಗಿ ಸುಮಾ ಇವರು ಬಕೆಟ್ ಅನ್ನಿ ಶೌಚಾಲಯವಾಗಿ ಉಪಯೋಗಿಸುವಂತಾಗಿತ್ತು. ಸಣ್ಣಾಳಯ್ಯ ರಾತ್ರಿ ಮನೆಗೆ ಬಂದ ಬಳಿಕ ಪತ್ನಿಯ ಮಲಮೂತ್ರಗಳನ್ನ ಹೊರಗೆ ತೆಗೆದುಕೊಂಡು ಹೋಗಿ ಸುರಿದು ಬರುತ್ತಾ ಇದ್ದ. ಸುಮಾ ಇವರನ್ನ ಮದುವೆ ಆಗುವುದಕ್ಕಿಂತ ಮೊದಲು ಸಣ್ಣಾಳಯ್ಯ 2 ಮಹಿಳೆಯರನ್ನ ಮದುವೆ ಆಗಿದ್ದ. ಈತನ ಸ್ವಭಾವದಿಂದ ಬೇಸತ್ತು ಅವರು ಆತನನ್ನ ತೊರೆದು ಹೋಗಿದ್ರು. ಸಣ್ಣಾಳಯ್ಯನ ಕೃತ್ಯದ ಬಗ್ಗೆ ಗ್ರಾಮದಲ್ಲಿ ಹಲವಾರು ಬಾರಿ ನ್ಯಾಯ ಪಂಚಾಯಿತಿ ನಡೆದರೂ ಆತ ತನ್ನ ತಪ್ಪನ್ನ ತಿದ್ದಿಕೊಳ್ಳದೆ ಮತ್ತೆ ತನ್ನ ಚಾಲಿಯನ್ನ ಮುಂದುವರಿಸುತ್ತಿದ್ದ ಎನ್ನಲಾಗಿದೆ. ಇನ್ನು ತಾನು ನೀಡ್ತಾ ಇರುವ ಟಾರ್ಚರ್ ಬಗ್ಗೆ ಯಾರಿಗಾದರೂ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಸುಮಾ ಇವರನ್ನ ಬೆದರಿಸಿದ್ದ. ಸಣ್ಣಾಳಯ್ಯನ ವರ್ತನೆಯ ಬಗ್ಗೆ ಗ್ರಾಮಸ್ಥರು ನೆರೆಹೊರೆಯವರು ತಿಳಿದಿದ್ರು ಆತನ ಬಗ್ಗೆ ಮಾತನಾಡೋಕೆ ಹೆದರಿ ಮಾಹಿತಿ ನೀಡೋಕೆ ಹಿಂಜರಿಯುತ್ತಿದ್ದರು. ಸುಮಾ ಇವರು ಪತಿಯ ದಿಗ್ಬಂಧನದಲ್ಲಿ ಇರುವುದನ್ನು ತಿಳಿದ ಅವರ ಸಂಬಂಧಿಕರೊಬ್ಬರು ನೀಡಿದ ಮಾಹಿತಿ ಮೇರೆಗೆ ವಕೀಲ ಸಿದ್ದಪ್ಪಾಜಿ, ಸಾಂತ್ವನ ಕೇಂದ್ರದ ಜಶೀಲಾ, ಎಎಸ್ಐ ಸುಬಾನ್ ಇತರರ ತಂಡ ಸುಮಾ ಇವರ ಮನೆಗೆ ಭೇಟಿ ನೀಡಿತು. ವಿಷಯ ತಿಳಿತಾ ಇದ್ದಂತೆ ಸುಮಾ ಮನೆಯ ಸುತ್ತ ಗ್ರಾಮಸ್ಥರು ಜಮಾಯಿಸಿದ್ರು. ಬುಧವಾರ ರಾತ್ರಿ ಘಟನೆ ಬೆಳಕಿಗೆ ಬಂದ ತಕ್ಷಣವೇ ರಾತ್ರೋರಾತ್ರಿ ಸುಮಾ ಮತ್ತು ಮಕ್ಕಳನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಸದ್ಯ ಮನೆಯ ಬೀಗ ಮುರಿದು ಸುಮಾ ಇವರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಮಹಿಳೆಯ ಒಪ್ಪಿಗೆಯ ಮೇರೆಗೆ ಸದ್ಯ ತವರು ಮನೆಯಲ್ಲಿ ಮಹಿಳೆಗೆ ಪೊಲೀಸರು ಆಶ್ರಯ ಕೊಡಿಸಿದ್ದಾರೆ. ಹೆಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಘಟನೆ ಕುರಿತು ಪ್ರಕರಣ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ವರದಿ ಮಲಾರ ಮಹದೇವಸ್ವಾಮಿ. ಈಗ 11 ಗಂಟೆ ಬಂದ್ರೆ ಎಲ್ಲ ಇರ್ತಾರೆ ನಮ್ಮ ಮಕ್ಕಳೆಲ್ಲ ಅಲ್ಲಿ ನಮ್ಮ ಬಾವ ರಟ್ಲಿ ಇರ್ತಾವ. ಈಗ ನಮ್ಮಂಗ ನೋಡ್ಕೊಂಡ್ರೆ ಅವರು ಅದೇ ಒಂದು ಎಷ್ಟು ಹಿಡ್ಕೊಂಡು ನಾನು ಒಬ್ಳೆ 12 ಗಂಟೆ ರಾತ್ರಿ ಗಂಟೆ ಒಬ್ಳೆ ಇರ್ಬೇಕು. ಇಲ್ಲಿ ಈಗ ನನ್ನ ಗಂಟೆಗೆ ಎಷ್ಟನೇ ಮದುವೆ ಇದು ಒಟ್ಟು 3ನೇ ಮದುವೆ. ಒಬ್ಬಳ ಎಂಗೇಜ್ಮೆಂಟ್ ಆಗಿತ್ತಂತ. ಇವನ್ ನಾನೇ 3ನೇವ. ಅವ್ರಿಗೆ ಯಾರಿಗೂ ಮಕ್ಕಳಿಲ್ವಾ? ಅವ್ರಿಗೊಂದಿತ್ತಂತ. ಈಗ ಸರಿ ಒಳಗಡೆ ಏನೋ ಶೌಚಾಲಯ ಇದೆಯಾ ಅಂದ್ರೆ ಟಾಯ್ಲೆಟ್ ಇದೆಯಾ ಒಳಗಡೆ? ಇಲ್ಲ. ಈಗ ನೀನು ಬೆಳಗ್ಗೆ ಕೂಡ ಹಾಕ್ಬಿಟ್ಟಾದ್ರೆ ಸಂಜೆ ತನಕ ಮತ್ತೆ ನೀನು ಏನು ಮಾಡ್ತೀಯ? ಅಲ್ಲಿ ರಿಸರ್ಚ್ ಎಲ್ಲ ಮಾಡ್ಬೇಕು. ಎಲ್ಲಿ ಮಾಡಬೇಕು? ಹೆಂಗ್ ಮಾಡ್ತೀಯ? ಎಲ್ಲಿ ಡಬ್ಬಿಯಲ್ಲಿ ನಂಗೆ ಅಲ್ಲಿ ಈಗ ಮನೆ ಒಳಗಡೆ ಶೌಚಾಲಯ ಇದೆ ಕಟ್ಟೋರ ಯಾರು ನೋಡ್ಬಾರ್ದು ಅಂತ. ಈಗ ಈಗ ಮನೆ ಒಳಗಡೆ ಟಾಯ್ಲೆಟ್ ಇಲ್ಲಲ್ಲ ನಿಂಗೆ, ನೀವು ಹೋಗ್ಬೇಕಾದ್ರೆ ಏನು ಮಾಡ್ತೀವಿ? ರಿಸರ್ಸ್ಗೆ ಹೋಗ್ಬೇಕಾದ್ರೆ ಅಥವಾ ಲೆಟ್ರಿನ್ ಹೋಗ್ಬೇಕಾದ್ರೆ ಏನಮ್ಮ ಮಾಡ್ತೀವಿ? ಡಬ್ಬ ಎಲ್ಲಿರುತ್ತದು? ಅಲ್ಲಲ್ಲ, ಮನೆ ಒಳಗಡೆ ಇದೆಯಾ ಹೊರಗಡೆ ಇದೆಯಾ? ಒಳಗಡೆನೇ ಇಟ್ಕೋಬೇಕು. ನೀನು ಕಿಟಕಿನೂ ತೆಗೆದು ಈಚೆ ಹೋಗಂಗಿಲ್ಲ, ಡೋರು ತೆಗಿಯಂಗಿಲ್ಲ. ಡೋರ್ ಬೀಗ ಹಾಕ್ತಾರಾ? ಎಷ್ಟು ಬೀಗ ಹಾಕ್ಕೊಳ್ಳೋದು? ಏನಾಗಿದೆ? ಮದುವೆಗೆ ಎಷ್ಟು ವರ್ಷ? ಏನಾಗಿದೆ ನಿಮ್ಮ ಮನೇಲಿ? ಏನು ಮಾಡ್ತಾರೆ ನಿಂಗೆ? ಹಿಂಸೆ ಕೊಡ್ತಾರೆ, ಕೊಡೋದು, ಬಾಲಕಿರು ಯಾರು ಬಂದಿದ್ರು ಅನ್ನೋದು ಸೇರಿಸಿಲ್ಲ. ಹಿಂಗೆಲ್ಲ ಹಿಂಸೆ ಮಾಡಿ ನನಗೆ ಸಿಕ್ಕಾಪಟ್ಟೆ ಹೊಡಿತಾರೆ. ಯಾರು ಬಂದಿದ್ರು ಏನೇ ಎತ್ತಲ ಅಂತ. ಒಂದು ಹಚ್ಚರ್ ಕಿಚ್ಚರ್ಕೊಂಡು ಯಾರು ಹೋಗಂಗಿಲ್ಲ. ಬಟ್ ಹಂಗಿಲ್ಲ ಆಗ ಕನ್ನಡ ಹೋಗೋರು ಅಂತ ನನ್ನ ನೋಡಿ ಬಂದು ಹಿಂಸೆ ಮಾಡೋದು. ಒಂಥರ ಬೊಕ್ಕ ನಡೆಸೋದು. ಪುನಃ ಗ್ಯಾಸ್ ಅವತ್ತು ಲೀಕ್ ಆಗೋಗಿ ತಣ್ಣೀರು ಹಾಕಿನಿ ಎರ್ಚಿನಿ. ಅವತ್ತು ನನ್ನ ಮಕ್ಕಳು ಸುದ ಮನೆ ಒಳಗೆ ಇದ್ದು. ಮದುವೆಗೆ ಎಷ್ಟು ವರ್ಷ? ಮದುವೆಗೆ 12 ವರ್ಷ. 12 ವರ್ಷ. ನಿಮ್ಮ ಕಡೆ ತಂದೆ ತಗಡೆ ಬಂದು ಕೇಳೋ ಬಂದು ಕೇಳಿರೋ ಗಂಟೆ ಅವ್ರಿಗೂ ಹೂ ಅನ್ಕೊಳ್ಳೋದು, ನಮ್ಸೋದು, ಅವ್ರನ್ನೂ ಕಳಿಸ್ಬಿಡೋದು. ಊರಲ್ಲಿ ಯಾರು ಕೇಳೋ? ಅಕ್ಕಪಕ್ಕ ಊರವರು ಸುದ ಬೆರೆಸ್ಬಿಟ್ಟು ಅವ್ರು ಅಕ್ಕಪಕ್ಕದಲ್ಲಿ ಯಾರು ಕೇಳಲ್ಲ. ಯಾಕೆ ಎಂದಿರ್ಕತ್ತಾರ ಅವನ್ಗ. ಊರವರು ಸುದ ಒಂದು ಹೂ ಅನ್ಕೊಳ್ಳೋದು, ಅವ್ರಿಗೂ ಊರವ್ರಿಗೂ ಹೂ ಅನ್ಕೊಂಡು ಅವ್ರು ಹೋದಾಗ ಪುನಃ ಹಿಂಗೆ ಮಾಡ್ಕೊತಾರ, ಕೊಡಾಕ್ತಾರೆ. ಸಂಜೆ ಟೈಮ್ ಎಷ್ಟು ಗಂಟೆ ಬರ್ತಾರೆ ಮನೆಗೆ? ಒಂದು 11 ಗಂಟೆ ಆಯ್ತಾ, ಒಂದು 2 ಗಂಟೆ ಆಯ್ತಾ, ಇನ್ನೊಂದ್ ದಿವಸ 3 ಗಂಟೆ ರಾತ್ರಿನೂ ಆಯ್ತು. ಹಿಂಗೆಲ್ಲ ಆಯ್ತು. ಈಗ ಮಕ್ಕಳುಗಳು ಸ್ಕೂಲ್ಗೆ ಹೋಗಲ್ವಾ? ಹೋಯ್ತಾವ, ಹೋಗಿ ಹಂಗ ಆಚಿರ್ಬೇಕು, ಹೊರಗಡೆ ಇರ್ಬೇಕು ಅವ್ರು ಬರೋ ತನಕ. ಊಟಕ್ಕೆಲ್ಲ ಏನ್ ಮಾಡ್ತೀವಿ? ಊಟಕ್ಕೆ ಅಲ್ಲೇ ಕಿಟಕಿ ಹೇಳದ್ನಲ್ಲ ಅಲ್ಲ ಕೊಡ್ಬೇಕು.